ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಶುರು ಮಾಡ್ತಾ ಇದ್ದೇನೆ. ಎಂತಕ್ಕೆ ಸ್ವಲ್ಪ ಗ್ಯಾಪ್ ತಗೊಂಡೆ. ಇನ್ನು ಆದಷ್ಟು ನಾನು ಬೇಗ ಬೇಗ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಗಂಟೆ 11 ಆಗಿದೆ. ನಾನು ಲೇಟ್ ಆಯಿತು ಸ್ಟಾರ್ಟ್ ಮಾಡಬೇಕಾದ್ರೆ. ಆಚೆ ಮನೆಗೆ ಅಂದರೆ ನಮ್ಮ ಮನೆ ಹತ್ರನೇ ನೆಸಲೆ ಬಿಸಲೆ ಅಲ್ಲ ನೆಸಲೆ ಮಣ್ಣಿನ ಪಾತ್ರ ಮಾರಲಿಕ್ಕೆ ಬಂದಿದ್ದಾರೆ. ಅದನ್ನು ನನ್ನ ಅಮ್ಮ ತಗೊಳ್ಬೇಕಂದಿದ್ದಾರೆ. ಮೀನು ಸಾರು ಮಾಡಲಿಕ್ಕೆ ಅದೊಂದು ಇಷ್ಟು ಚಿಕ್ಕ ಚಟ್ಟೆ ನೆಸಲೆ ಬರ್ತದಲ್ಲ, ಅದು ತಗೊಳ್ತಾರೆ. ನೋಡುವ, ಗೊತ್ತಿಲ್ಲ ಎಷ್ಟು ಪ್ರೈಸ್ ಎಲ್ಲ ಗೊತ್ತಿಲ್ಲ. ನನ್ನ ಅಮ್ಮ ತರಲಿಕ್ಕೆ ಅಂತ ಹೋಗಿದ್ದಾರೆ. ನನ್ನ ಅಪ್ಪ ಮತ್ತು ಅಮ್ಮ ಪರ್ಚೇಸಲ್ಲಿದ್ದಾರೆ, ನೆಸಲೆ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ. ಹೇಗಿರ್ತದೆ ಅಂತ ನೋಡುವ. ನೋಡಿ, ನನ್ನ ಅಮ್ಮ ತಗೊಂಡು ಬಂದರು. 2 ತಗೊಂಡು ಬಂದಿದ್ದಾರೆ ನೋಡಿ, 2 ತಗೊಂಡಿದ್ದೇವೆ. 2 ಬೇಡಿತ್ತ ಅಂತ, ಆದರೆ ಮನೆಯವರೆಗೆ ಬಂದಿದ್ದಾರಲ್ಲ, ಇರಲಿ ತಗೊಂಡದ್ದು. ಯಾರು ಬರ್ತಾರೆ ನಮ್ಮ ಆಚೆ ಮಾರಲಿಕ್ಕೆ? ಓ, ಇದಕ್ಕೆ 650. 2ಕ್ಕೆ 650 ಅಂತೆ. ನನಗೆ ವರ್ತ್ ಅಂತ ಆಗ್ತದೆ. 650, 2ಕ್ಕೆ 650 ಅಂತೆ. ಒಂದು ಸ್ವಲ್ಪ ಅಗಿಲ, ಒಂದು ಸ್ವಲ್ಪ ಅಗಿಲ ಕಮ್ಮಿ. ನನ್ನ ಅಮ್ಮ ಹೇಳ್ತಿದ್ದಾರೆ ಗೇರು ಬೀಜ ಎಣ್ಣೆ ಹಾಕಿ ಚಂದ ಪಳಗಿಸ್ಬೇಕಂತ. ಈಗ ನನ್ನ ಅಮ್ಮ ಮಣ್ಣಿನ ನೆಸಲಿಗೆ ಚಂದ ಎಣ್ಣೆ ಹಚ್ಚಿ ಇಡ್ತಾ ಇದ್ದಾರೆ. ಅದೆಲ್ಲ ಹೀರ್ಕೊಳ್ತದಂತೆ ಮಣ್ಣು. ಚಂದ ಎಣ್ಣೆ ಹಚ್ಚಿ ಮತ್ತು ಅದನ್ನು ಕಪ್ಪು ಮಾಡುವ ಕೆಲಸ. ಕಪ್ಪು ಮಾಡಿ ಮತ್ತು ಅಡಿಗೆ ಮಾಡುವುದು ಅದರಲ್ಲಿ. ಬೆಂಕಿ ಹೊತ್ತಿಸಿ ಎಲ್ಲ ಬೆವರಿ ಹೋಗಿದ್ದೇನೆ. ನಾವು ಹೊರಗೆ ರೊಟ್ಟಿ ಮಾಡೋದು. ಯಾಕೆ ಅಂತ ಹೇಳಿದರೆ, ಮನೆಯೊಳಗಾದರೆ ಕರಿ ಹಿಡಿತದೆ ಮತ್ತು ಬೂದಿ ಎಲ್ಲ ಅಲ್ಲಲ್ಲಿ ಬಿದ್ದಿರ್ತದೆ ಮತ್ತು ಹಾಳಾಗ್ತದೆ ಅಂತ ಹೊರಗೆ ಹಾಕೋದು. ಅದು ಒಂದು ಎಂಥ ಸ್ಟವ್ವಲ್ಲಿ ರೊಟ್ಟಿ ಮಾಡೋದಕ್ಕಿಂತ ಬೆಂಕಿಯಲ್ಲಿ ಇದರಲ್ಲಿ ಎಂಥದಕ್ಕೆ ಹೇಳೋದು, ಸೌದೆ ಒಲೆಯಲ್ಲಿ ಬೆಂಕಿಯಲ್ಲಿ ರೊಟ್ಟಿ ಮಾಡೋದೊಂದು ರುಚಿಯೇ ಬೇರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಹೊರಗೇನೆ ಮಾಡೋದು ರೊಟ್ಟಿ. ಮತ್ತು ಎಂಥದ್ದು ಜಾಸ್ತಿ ಹೊತ್ತು ಬೇಯಿಸಲಿಕ್ಕಿದ್ರೆ ಅದು ಹೊರಗೆ ಮಾಡೋದು. ಊಟ ಸಹ ಜಾಸ್ತಿ ಹೊರಗೇನೆ ಮಾಡೋದು, ಮತ್ತು ಮನೆಯೊಳಗೆ ತಗೊಂಡು ಬಿಡೋದು. ನೋಡಿ, ಇವಾಗ ನಾವು ಇದರಲ್ಲೇ ರೊಟ್ಟಿ ಮಾಡೋದು. ಇದು ಇಲ್ಲಿ ಗಾಳಿ ಆನ್ ಮಾಡಿದರೆ ಫುಲ್ ಬೇಗ ದಗ ಅಂತ ಬೆಂಕಿ ಉರಿತದೆ. ಇದಕ್ಕೆ ಜಾಸ್ತಿ ಏನು ಕಟ್ಟಿಗೆ ಬೇಡ, ಸ್ವಲ್ಪ ಕಟ್ಟಿಗೆ ಇದ್ದರೆ ಸಾಕು. ಇವಾಗ ಗ್ಯಾಸ್ ಸಹ ಪ್ರಾಬ್ಲಮ್ ಉಂಟಲ್ಲ, ಹಾಗೆ ನಾವು ಗ್ಯಾಸ್ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಮತ್ತು ಇದು ತುಂಬ ಯೂಸ್ ಆಗ್ತದೆ ನಮಗೆ. ಇದಕ್ಕೆ ಸ್ವಲ್ಪ ಎಷ್ಟು ನಾನು ತೋರಿಸ್ತೇನೆ. ಇಷ್ಟೇ ಉದ್ದದ ಕಟ್ಟಿಗೆ ಸಾಕಾಗ್ತದೆ ನಮಗೆ ರೊಟ್ಟಿ ಮಾಡಲಿಕ್ಕೆ. ಜಾಸ್ತಿ ಉದ್ದ ಹಾಕಿದರೆ ಉಂಟಲ್ಲ, ಬೆಂಕಿಯೆಲ್ಲ ಹೊರಗೆ ಬರ್ತದೆ. ಮತ್ತು ಸೈಡಲ್ಲೆಲ್ಲ ಇದು ಮಸಿ ಹಿಡಿದಿದೆ, ಪರವಾಗಿಲ್ಲ, ಅದನ್ನು ಅಡ್ಜಸ್ಟ್ ಮಾಡಿ. ಅದು ಮನೆಯೊಳಗೆ ಮಾಡಿದರೆ ಮಸಿ ಹಿಡಿತದೆ ಅಂಥೇಳಿ ನಾವು ಹೊರಗೇನೆ ಮಾಡೋದು. ಇದರಲ್ಲೇ ನಾವೆಲ್ಲ ರೊಟ್ಟಿ ಮಾಡೋದು. ಮನೆಯ ಹೊರಗೆ ಒಂದು ರೂಮ್ ಉಂಟು. ಅದು ಯಾರ್ದು ಗೊತ್ತುಂಟಾ? ನೋಡಿ, ಬೆಕ್ಕುಗಳು ಅಲ್ಲೆಲ್ಲ ಸಾರಿಸಿಟ್ಟಿದ್ದೇವೆ. ನೋಡಿ, ಇಲ್ಲಿ ಒಂದು ಕೈ ಕಾಣೋದು. ನೋಡಿ, ಇಲ್ಲಿ ಒಂದುಂಟು, ಆಮೇಲೆ ಅಲ್ಲಿ ಒಂದುಂಟು. ಮನೆ ಹೊರಗೇನೆ ಇರೋದು ಬೆಕ್ಕುಗಳು. ಯಾಕೆ ಅಂತ ಹೇಳಿದರೆ, ಅದು ಮನೆಯೊಳಗೆ ಬಂದರೆ ಗಲೀಜು ಮಾಡ್ತದೆ ಎಲ್ಲ. ನೋಡಿ, ಇಲ್ಲಿ ಒಂದು ಎಲ್ಲ ನೋಡಿ ಅಂತೆ ಕಿತಾಪತಿ ಅದರದ್ದು. ಇಲ್ಲೇ ಒಂದು ಇದು ಅವತ್ತಿನ ನಮ್ಮ ಟಿ ವಿ ಐತೆ. ಇದು ಇವಾಗ ನಾವು ಯೂಸ್ ಮಾಡೋದಿಲ್ಲ, ನಾವು ಟಿ ವಿ ನೋಡೋದಿಲ್ಲ ಇವಾಗ, ಕಮ್ಮಿ. ಅದು ಉಂಟಲ್ಲ, ಅದನ್ನು ಬೆಕ್ಕುಗಳ ಅದರ ಮೇಲೆ ಹಾರಿ ಆಚೆ ಮೇಲೆ ಹೋಗಿ ಎಲ್ಲ ಉಂಟಲ್ಲ, ಹಾಳಾಗಿ ಹೋಗಿದೆ. ಅದರ ಎಂಥದ್ದು ಸೌಂಡ್ ಬಾಕ್ಸಾ ಅದು ಫುಲ್ ಏನೋ ಬ್ಲರ್ ಕಾಣ್ತದೆ. ಮತ್ತು ನಾವು ಟಿ ವಿ ನೋಡೋದಿಲ್ಲ ಅಂತ ನಾವು ಅದಕ್ಕೆ ಕರೆನ್ಸಿ ಸಹ ಹಾಕೋದಿಲ್ಲ. ಮತ್ತು ಇಲ್ಲಿ ನಮ್ಮನೇಲಿ 3 ಬೆಕ್ಕು ಮರಿ ಉಂಟಾಯ್ತಾ. ಅದು ಯಾರಿಗಾದ್ರೂ ಬೇಕಾದ್ರೆ ನೀವು ತಗೊಂಡೋಗಿ, ನಾನು ತೋರಿಸ್ತೇನೆ ಯಾವುದೆಲ್ಲ ಅಂತ. ಕಾಲು ಅಂತಂದರೆ ಹೆಸರು ಕಪ್ಪು ಕಲರ್ ಅಲ್ಲ, ಅದಕ್ಕೆ ಸ್ವಲ್ಪ ಬಿಳಿ ಕಲರ್ ಅಲ್ಲ, ಅದಕ್ಕೆ ಬೊಳ್ಳಿ ಅಂತ ಹೆಸರು. ಇದೆಂಥದ್ದು ಕರ್ಂಬಿ ಅಂತ ಹೆಸರು. ಇದು ಸ್ವಲ್ಪ ಎಂಥ ಗುಂಡು ಅಂಬೆಲಿ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಸ್ವಲ್ಪ ಸರಿ ನಡಿಲಿಕ್ಕೆ ಸಹ ಆಗೋದಿಲ್ಲ. ಬರೀ ಸ್ವಲ್ಪ ಉದಾಸೀನದ್ದು. ಅದೆರಡು ಆ್ಯಕ್ಟಿವ್ ಉಂಟು, ಯಾಕೆಂದರೆ ಇದು ಸ್ವಲ್ಪ ಲೇಟ್ ಹುಟ್ಟಿದ್ದು, ಅದೆರಡು ಬೇಗ ಹುಟ್ಟಿದ್ದು. ಅದು ಬೊಲ್ಲಿಯನ ಮರಿಗಳು, ಇದು ಇನ್ನೊಂದು ಬೆಕ್ಕಿನ ಮರಿ. ಇವಾಗ ನವಿಲುಗರಿ ತೆಗೆದದೊಂದು ಸ್ವಲ್ಪ ಬಾಚುವ ಅಂತ ಬಂದದಾಯ್ತಾ. ಅವಾಗ ನೋಡಿ, ನವಿಲುಗರಿಯಲ್ಲಿದ್ದದ್ದು ನವಿಲುಗರಿ ಕಲರ್ದೇ ಒಂದು ಜೇಡ. ನೋಡಿ, ನಮಗೆ ಮೊನ್ನೆ ಕಾಡಲ್ಲಿ ಸಿಕ್ಕಿದಾಯ್ತು. ಅಂದರೆ ಒಂದು ಮರ ಉಂಟು, ಅದರಲ್ಲಿ ನವಿಲುಗಳು ಕೂತು
ಚಂಡಿ ಇದು ಚಂಡಿ ತೆಗೆಯುವುದಲ್ಲ, ಅದರ ಗರಿಗಳನ್ನು ಬಾಚಿಕೊಳ್ಳುವುದಂತೆ. ಅದೇ ಅವಾಗದು ಇವಾಗ ನಾವು ಕೂದಲು ಉದುರಿದಾಗೆ ಅದು ಸಹ ಬೀಳ್ತದೆ ಅಲ್ಲ, ಅಲ್ಲಿಂದ ನಾವು ಕಲೆಕ್ಟ್ ಮಾಡಿ ತಂದದ್ದು. ನೋಡಿ ಅದೆಲ್ಲ ಮೊನ್ನೆ ಚಂಡಿಯಾಗಿ ಹೋಗಿದೆ. ಇದು ತುಂಬ ದಿನ, ನಮಗೆ ಒಂದು 4-5 ದಿನ ಹೋಗುವಾಗ ಸಿಕ್ಕಿದ್ದು. ನಮ್ಮ ಈಚೆನೇ ಇಲ್ಲಿ ಒಂದು ಮರ ಉಂಟು, ಅದರಲ್ಲಿ ಅಡ್ಡ ರೆಂಬೆಯಲ್ಲಿ ಕೂತು ಚಿಕ್ಕ ತೆಗೆಯುವುದಂತೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ತಂದದ್ದು. ಇನ್ನೂ ಇತ್ತು, ನಾವು ಇಷ್ಟೇ ತಂದದ್ದು. ಮತ್ತು ಸ್ವಲ್ಪ ನಮಿತಕ್ಕನವರೆಲ್ಲ ತಂದಿದ್ದಾರೆ. ತುಂಬ ನವಿಲುಗಳು ಒಟ್ಟಿಗೆ ಕೂತಿದ್ದ ಕಾರಣ ಇಷ್ಟು ಸಿಕ್ಕಿದ್ದು. ಸರಿ ಆಯಿತು. ಎಂತಂತ ಹೇಳಿದರೆ, ಮೊನ್ನೆ ಮಳೆಗೆ ಉಂಟಲ್ಲ, ಅದು ಚಂಡಿಯಾಗಿ ಮುದ್ದೆ ಆಗಿತ್ತು. ಅದನ್ನೀಗ ಬಾಚಣಿಗೆಯಲ್ಲಿ ಬಾಚಿದ್ದು. ನೋಡಿ ಸ್ವಲ್ಪ ಅದು ಹಾಳಾಗಿದೆ. ಉದ್ದ ಇತ್ತಾಯ್ತಾ, ಉದ್ದ ಇರುವುದನ್ನು ನಮ್ಮ ಬೆಕ್ಕುಗಳು ಉಂಟಲ್ಲ ಎಳ್ದು ಕಚ್ಚಿ ಹಾಕೋದು. ಅದಕ್ಕೆ ನಾವೆಲ್ಲ ಕಟ್ ಮಾಡಿ ಇಟ್ಟದ್ದು. ಇದು ನೋಡಿ ಸೈಡ್ ಇದೆ ಅದರದ್ದು, ಸೈಡ್ ಇದು ಪುಕ್ಕ 2 ಉಂಟು ಅದಷ್ಟೇ. ಮತ್ತೆಲ್ಲ ನೋಡಿ ಇಲ್ಲೊಂದು ಚಿಕ್ಕದು, ಮತ್ತೆಲ್ಲ ಇದೆ ಎಂಥದ್ದು ನವಿಲು ಗರಿಗಳು. ನೋಡಿ ಇಲ್ಲಿ ನಮ್ಮ 3 ದನಗಳುಂಟು. ಅದಕ್ಕೆ ಉಂಟಲ್ಲ ಇಲ್ಲಿ ನೋಡಿ ಫ್ಯಾನ್, ಇಲ್ಲಿ ಮೇಲೆಲ್ಲ ಬೈಹುಲ್ಲಿದ್ದು ಕಸ ಇರಲಿ ಅದು. ಇಲ್ಲಿ ನೋಡಿ ನಾನು ಮತ್ತು ನನ್ನ ಅಕ್ಕ ಚಿಕ್ಕ ಇರುವಾಗ ಪೈಂಟ್ ಮಾಡಿದ್ದು, ಅದು ಇನ್ನೂ ಸಹ ಹೋಗಲಿಲ್ಲ. ಅದು ಮನೆಗೆ ಹಾಕಲಿಕ್ಕೆ ಅಂತ, ಮನೆ ಅಂದರೆ ಬೆಕ್ಕಿನ ರೂಮ್ ಉಂಟು ತೋರಿಸಿದೆ ನೋಡಿ ಈಗ, ಅದಕ್ಕೆ ಹಾಕಲಿಕ್ಕೆ ಅಂತ ಯಾರು ನೋಡುವುದಿಲ್ಲಲ್ಲ ಅಂತ ಮಾಡಿದ್ದು. ಮತ್ತು ಹಟ್ಟಿಗೆ ಹಾಕಿದ್ದು ಮತ್ತು ಫ್ಯಾನನ್ನು. ಇದನ್ನು ನೋಡಿ ಹಳೇ ಫ್ಯಾನ್, ಒಂದು 7-8 ವರ್ಷ, 10 ವರ್ಷ 10 ವರ್ಷ ಆಗಿರ್ಬೋದಂತೆ. ಸೊ ನೋಡಿ ಹಾಳಾಗಲಿಲ್ಲ ಎಂತ ಸಹ. ಇಲ್ಲಿ ಇದು ನಮ್ಮ ಟ್ಯಾಂಕ್, ಇದು ಎಂಥ ಗೋಡೆ ಸೈಡ್ ಮೇಲೆ ಕಟ್ಟಲಿಕ್ಕೆ. ಇಲ್ಲಿ ನೋಡಿ ನನ್ನ ಅಪ್ಪನ ಕಲಾಕಾರತೆಗಳು, ಅದು ಸರಿ ಅಮ್ಮನ ಕಲಾಕಾರತೆ, ಅದು ಸರಿ ರೌಂಡ್ ಎಲ್ಲ ಬರಲಿಲ್ಲ. ಇದು ಎಂತಕ್ಕೆ ಅಂತ ಹೇಳಿದರೆ, ದನಗಳಿಗೆ ಸೊಳ್ಳೆ ಕಚ್ಚೋದಕ್ಕೆ ಹೊಗೆ ಹಾಕಲಿಕ್ಕೆ. ದನಗಳದ್ದೇ ಸೆಗಣಿ ಹಾಕಿ ಹೊಗೆ ಹಾಕಿ ಬಿಡೋದು. ನೋಡಿ ಅರ್ಧ ಒಣಗಿ ಅದನ್ನೆಲ್ಲ ತೆಗಿಲಿಲ್ಲ. ನೋಡಿ ಇಲ್ಲಿ ಸ್ವಲ್ಪ ಮಾಡಿಟ್ಟಿದ್ದಾರೆ. ಅದನ್ನು ರೌಂಡ್ ಎಲ್ಲ ಇಲ್ಲ ಆಯಿತಾ, ಶೇಪ್ ಔಟ್ ನೋಡಿ, ಹೀಗೆ ಶೇಪ್ ಔಟ್ ಆಗಿದೆ. ಇದೊಂದು ಸ್ವಲ್ಪ ರೌಂಡ್ ಉಂಟು. ಇದನ್ನು ಮತ್ತೆ ಹೊಗೆ ಹಾಕೋದು ಸೊಳ್ಳೆಗೆ. ಇವಾಗ ಫುಲ್ ಸೆಕೆ ಆಯಿತಾ, ಮಳೆ ಬರ್ತದ ಗೊತ್ತಿಲ್ಲ. ಸ್ವಲ್ಪ ಮೋಡ ಉಂಟು, ಮಳೆ ಬರ್ತದ ಗೊತ್ತಿಲ್ಲ. ಮೊನ್ನೆಯಿಂದ ಹಾಗೆ ಆಗ್ತಾ ಉಂಟು. ಸ್ವಲ್ಪ ಮಳೆ ಬರ್ತದೆ ಅಂತ ಆಗೋದು, ಬರೋದೇ ಇಲ್ಲ, ಬರಲೇ ಇಲ್ಲ ಅಂತ ಕಾಣ್ತದೆ. ತುಂಬ ದಿನ ಆಯಿತು ಬರದೆ. ಇವತ್ತು ಬರ್ತದ ಗೊತ್ತಿಲ್ಲ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.